ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಬಾಲಿವುಡ್ ನಟ ಸಂಜಯ್ ದತ್ ಬದುಕೆ ಸಿನಿಮಾ ಆಯಿತು. ತನ್ನ ಬದುಕಿನಲ್ಲಿ ಅದೆಷ್ಟೋ ತಪ್ಪುಗಳನ್ನು ಮಾಡಿ ಕೆಟ್ಟವನು ಎನಿಸಿಕೊಂಡು ನಟ ಈಗ ಒಳ್ಳೆಯ ಹಾದಿ ಹಿಡಿದಿದ್ದಾರೆ. ಸಂಜಯ್ ದತ್ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈಗ ಎಲ್ಲರ ಅಚ್ಚುಮೆಚ್ಚಿನ ಸೂಪರ್ ಸ್ಟಾರ್. KGF ಚಾಪ್ಟರ್ 2 ಬಳಿಕ ಅಧೀರನಾಗಿ ಕಂಡ ಮೇಲೆ ಸಂಜಯ್ ದತ್ ಇಮೇಜ್ ಬದಲಾಗಿದೆ. ದಕ್ಷಿಣ ಭಾರತದಲ್ಲೂ ಸಂಜಯ್ ದತ್ ಹವಾ ಜೋರಾಗಿ ನಡೆಯುತ್ತಿದೆ. ಡ್ರಗ್ಸ್, ಬಾಂಬೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇವೆಲ್ಲದರಿಂದ ಮುಕ್ತಿ ಪಡೆದು ಹೊಸ ಇಮೇಜ್ ಬಳಸಿಕೊಂಡಿದ್ದಾರೆ. ಈಗಂತೂ ನಟನೆ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಸಂಜಯ್ ದತ್ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಹಲವು ಬಾರಿ ಏರಿ ಇಳಿತಗಳನ್ನು ಕಂಡಿದ್ದಾರೆ. ಇದೇ ವೇಳೆ ತನ್ನ ಪತ್ನಿ ಮಂತ್ರಿಯೊಂದಿಗೆ ಅಫೇರ್ ಇಟ್ಟುಕೊಂಡಿದ್ದಳು. ಅವಳನ್ನು ಸಾಯಿಸಿಬಿಟ್ಟೆ ಎಂದವರ ಕರ್ಮವನ್ನೇ ಇಂದು ಅನುಭವಿಸುತ್ತಿದ್ದೇನೆ ಎಂದು ಹೇಳಿದ್ರು. ಅಷ್ಟಕ್ಕೂ ಸಂಜಯ್ ದತ್ ಈ ಮಾತುಗಳನ್ನು ಹೇಳಿದ್ದೇಕೆ? ಪತ್ನಿಯ ಅಫೇರ್ ಕರ್ಮದ ಬಗ್ಗೆ ಹೇಳಿದ್ದೇನು? ಕರಣ್ ಜೋಹರ್ ನಡೆಸಿಕೊಡುವ ಕಾಫಿ ವಿತ್ ಕರಣ್ ಶೋನಲ್ಲಿ ಒಮ್ಮೆ ಸಂಜಯ್ ದತ್ ಅತಿಥಿಯಾಗಿ ಭಾಗವಹಿಸಿದ್ರು. ಈ ವೇಳೆ ಕರಣ್ ಜೊತೆ ಮಾತನಾಡುವಾಗ ಸಂಜಯ್ ದತ್ ಕೆಲವು ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಂಡಿದ್ರು. ನನ್ನ ಪತ್ನಿ ಮಂತ್ರಿಯೊಂದಿಗೆ ಅಫೇರ್ ಇಟ್ಟುಕೊಂಡಿದ್ದಳು, ಅವಳನ್ನು ಕೊಂದು ಬಿಟ್ಟೆ, ಅದೇ ಕರ್ಮ ನನ್ನನ್ನು ಕಾಡುತ್ತಿದೆ ಎಂದು ಸಂಜಯ್ ದತ್ ಹೇಳಿದ್ರು. ಅಷ್ಟಕ್ಕೂ ಈ ಹೇಳಿಕೆ ಇಂದೊಂದು ಟ್ವಿಸ್ಟ್ ಇದೆ. ಅದೇನು ಗೊತ್ತಾ? ಕರಣ್ ಜೋಹರ್ ಶೋನಲ್ಲಿ ಸಂಜಯ್ ದತ್ ತಮ್ಮ ಹಿಂದಿನ ಜನ್ಮದ ಬಗ್ಗೆ ಹೇಳಿಕೊಂಡಿದ್ರು. ಅಶೋಕ ಸಾಮ್ರಾಜ್ಯವಿದ್ದ ಕಾಲದಲ್ಲಿ ನಾನು ರಾಜನಾಗಿದ್ದೆ. ನನ್ನ ಮಂತ್ರಿಯೊಂದಿಗೆ ನನ್ನ ಪತ್ನಿ ಅಫೇರ್ ಇಟ್ಟುಕೊಂಡಿದ್ದಳು. ಯುದ್ಧದಲ್ಲಿ ನಾನು ಸಾಯಲಿ ಅಂತಾನೆ ಕಳಿಸುತ್ತಿದ್ದಳು. ಆದರೆ ನಾನು ಸಾಕಷ್ಟು ಯೋಧರನ್ನು ಯುದ್ಧದಲ್ಲಿ ಸಾಯಿಸಿದ್ದೆ. ಬಳಿಕ ಇಬ್ಬರ ಅಫೇರ್ ಬಗ್ಗೆ ಗೊತ್ತಾಗಿ ಪತ್ನಿಯನ್ನು ಹಾಗೂ ಮಂತ್ರಿಯನ್ನು ಸಾಯಿಸಿಬಿಟ್ಟೆ ಎಂದು ತಮ್ಮ ಹಿಂದಿನ ಜನ್ಮದ ಬಗ್ಗೆ ಸಂಜಯ್ ದತ್ ಮಾತನಾಡಿದ್ರು. ಸಂಜಯ್ ದತ್ ಮದ್ರಾಸ್ ಸಮೀಪದ ಹಳ್ಳಿಯೊಂದರಲ್ಲಿ ತನ್ನ ಹಿಂದಿನ ಭವಿಷ್ಯ ಹೇಳಿದ್ದರ ಘಟನೆಯನ್ನು ಕರಣ್ ಜೋಹರ್ಗೆ ವಿವರಿಸಿದ್ರು. ಗಂಗಾವತಿಯಲ್ಲಿ ನನ್ನ ಗೆಳೆಯ ಇದ್ದಾನೆ. ಶಿವನಾರಿ ಬಗ್ಗೆ ಅವನು ನನಗೆ ಮಾಹಿತಿ ನೀಡಿದ್ದನು. ಇದು ಮದ್ರಾಸ್ನಿಂದ 2 ಗಂಟೆ ಪ್ರಯಾಣ. ಅಲ್ಲಿನವರು ರಜನಿಕಾಂತ್ ಒಬ್ಬರೇ ಗೊತ್ತಿರೋದು. ಅವರನ್ನು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ. ಸಣ್ಣ ಹಳ್ಳಿ, ಅಲ್ಲಿ ಹಸ್ತ ನೋಡಿ ಭವಿಷ್ಯ ಹೇಳುತ್ತಾರೆ ಎಂದು ಆಲಿ ಹೇಳಿದ. ಸಂಜಯ್ ದತ್ ಹಿಂದಿನ ಭವಿಷ್ಯದ ರಹಸ್ಯವನ್ನು ರಿವೀಲ್ ಮಾಡಿದ್ರು. ಹಿಂದಿನ ಜನ್ಮದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಸಾಯಿಸಿದ್ದರಿಂದ ಈ ಜನ್ಮದಲ್ಲಿ ಆ ಕರ್ಮವನ್ನು ಅನುಭವಿಸಬೇಕಾಗಿದೆ ಎಂದು ಸಂಜಯ್ ದತ್ ಕಾಫಿ ವಿತ್ ಕರಣ್ ಶೋನಲ್ಲಿ ಹೇಳಿದ್ರು. ಹಿಂದಿನ ಜನ್ಮದಿಂದಲೇ ನಾನು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದೆ, ಹಾಗಾಗಿಯೇ ನಾನು ಈಗ ಬದುಕಬೇಕಾಗಿದೆ. ಆ ಕಾರಣಕ್ಕೆ ನಾನು ಈ ವೃತ್ತಿಯಲ್ಲಿದ್ದೇನೆ ಎಂದು ಸಂಜಯ್ ಹೇಳಿದ್ರು. ಹಾಗೆಯೇ ತಾಯಿ ನರ್ಗಿಸ್ ದತ್ ಮೊದಲ ಪತ್ನಿ ರಿಚಾ ಶರ್ಮಾ ಕಳೆದುಕೊಂಡಿದ್ದು, ಬಂಧನ, ಜೈಲುವಾಸ ಇವೆಲ್ಲವೂ ಹಿಂದಿನ ಜನ್ಮದ ಕರ್ಮ ಎಂದು ಸಂಜಯ್ ದತ್ ಹೇಳಿದ್ದರು.